ಸೂರ್ಯೋದಯದ ಪುಣ್ಯ ಕಾಲದಲ್ಲಿ ನಾವೆಲ್ಲರೂ ಭಕ್ತಾಭಿಮಾನಿಗಳು ಸೇರಿಕೊಂಡು ಈ ಒಂದು ಭಜನಾ ಸಂಕೀರ್ತನೆಯನ್ನು ಪ್ರಾರಂಭಗೊಂಡು ಇಲ್ಲಿಂದ ಕಾರ್ಯಕ್ರಮ ಪ್ರಾರಂಭಗೊಂಡು ರಾತ್ರಿ 10 ಗಂಟೆ ತನಕ ಬೇರೆ ವೈದಿಕ, ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ನಡೆಯುತ್ತದೆ. ಈಗ ಮೊದಲನೇದಾಗಿ ಈಗ ಈ ಒಂದು ದೀಪ ಪ್ರಜ್ವಲನೆ ಕಾರ್ಯಕ್ರಮ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಮಂದಿರ ಕಳೆದ ಹಲವಾರು ವರ್ಷಗಳಿಂದ ಎಲ್ಲ ಕಾರ್ಯಕ್ರಮಗಳನ್ನ ವಾರ್ಷಿಕ ಉತ್ಸವಗಳಾಗಿರ್ಬೋದು, ಬ್ರಹ್ಮಕಲಶ ಪ್ರತಿಷ್ಠಾ ಮಹೋತ್ಸವದ ಕಾರ್ಯಕ್ರಮಗಳು ಆಗಿರ್ಬೋದು, ಪ್ರತಿದಿನ ನಿತ್ಯ ಪೂಜೆ ಆಗಿರ್ಬೋದು, ಸಂಕ್ರಮಣ ಪೂಜೆ ಆಗಿರ್ಬೋದು, ಸಂಕ್ರಾಂತಿ ಪೂಜೆಗಳಾಗಿರ್ಬೋದು, ಎಲ್ಲವನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ವಿಶೇಷವಾಗಿ ಜೀರ್ಣೋದ್ಧಾರದ ಸಮಯದಿಂದ ಹಿಡಿದು ಈ ಒಂದು ಅಯ್ಯಪ್ಪ ಮಂದಿರಕ್ಕೆ ಹಲವು ರೀತಿಯಲ್ಲಿ ಸಹಕಾರ ಮಾಡ್ತಾ ಬಂದವರು ಶ್ರೀ ಮಂಜುನಾಥ ಆಳ್ವ ತೇವನಾಡು ಗುತ್ತು ಅವರು, ಅವರ ಕುಟುಂಬಸ್ಥರು ನಮ್ಮ ಈ ಒಂದು ಮಂದಿರಕ್ಕೆ ಹಲವು ರೀತಿಯಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲನೆ ಮಾಡುವ ಮುಖೇನ ಎಲ್ಲ ಇವತ್ತಿನ ವೈದಿಕ ಕಾರ್ಯಕ್ರಮಗಳಾಗಿರ್ಬೋದು ಸೂಚನೆ ಮಾರ್ಗದರ್ಶನ ಸಲಹೆಯನ್ನ ನೀಡ್ತಾ ಬಂದವರು ಶ್ರೀಯುತ ಮಂಜುನಾಥ ಆಳ್ವ ತೇವನಾಡು ಗುತ್ತು ಅವರು. ಈ ಒಂದು ಜೀರ್ಣೋದ್ಧಾರ ಸಮಯದಲ್ಲಿ ಕೂಡ ಆರ್ಥಿಕ ಸಮಿತಿಯ ಸಂಚಾಲಕರಾಗಿದ್ದುಕೊಂಡು ಈ ಒಂದು ಜೀರ್ಣೋದ್ಧಾರ ಆಗುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದವರು ಮಂಜುನಾಥ ಆಳ್ವ ತೇವನಾಡು ಅವರು. ಧರ್ಮಪತ್ನಿಗಳು ಕೂಡ ಇಲ್ಲಿಗೆ ಆಗಮಿಸಿದ್ದಾರೆ. ಈ ಒಂದು ದೀಪ ಪ್ರಜ್ವಲನೆ ಮಾಡಲಿಕ್ಕೆ ಆಗಮಿಸಿರುವಂತಹ ಮಂಜುನಾಥ ಆಳ್ವರನ್ನ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ, ನಮ್ಮ ಈ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರದ ಪರವಾಗಿ, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಅವರಿಗೆ ಶಾಲು ಹೊದಿಸಿ ಅವರನ್ನ ಗೌರವಪೂರ್ವಕವಾಗಿ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ವೈಶಿಷ್ಟ್ಯಪೂರ್ಣವಾಗಿ ಹಮ್ಮಿಕೊಳ್ಳಲಿಕ್ಕೆ ನಮಗೆಲ್ಲರಿಗೂ ಸಹಕಾರ ಮಾಡ್ತಾ ಬಂದಿರುವಂತಹ ಶ್ರೀಯುತ ಶ್ರೀನಿವಾಸ ಶೆಟ್ಟಿ ಪುಲ್ಲು ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿಗಳು, ಹಲವಾರು ಸಂಘ ಸಂಸ್ಥೆಯಲ್ಲಿ ತನ್ನ ತೊಡಗಿಸಿಕೊಂಡವರು, ನಮ್ಮ ಪಂಚಾಯತ್ನ ದ್ವಿತೀಯ ಪ್ರಜೆಯಾಗುವುದು ಶ್ರೀಯುತ ರಾಮಕೃಷ್ಣ ಕೊಟ್ಟಾರಿ ಅವರು ಇದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಇಲ್ಲಿನ ಗುರುಸ್ವಾಮಿಗಳು ಇದ್ದಾರೆ, ಹಾಗೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಶಿವಪ್ರಸಾದ್ ಸತ್ಯಮಜಲು ಕೂಡ ನಮ್ಮೊಂದಿಗಿದ್ದಾರೆ. ಎಲ್ಲ ಸ್ವಾಮಿಗಳು ನಮ್ಮ ಭಕ್ತಾದಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಹೊಸಕೊರಲ್ ಇದರ ಆಸಿಫ್ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತ ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದುವರಿಕೆ ಪ್ರಜ್ವಲನದ ಮೂಲಕ ಇಡೀ ದಿನದ ಕಾರ್ಯಕ್ರಮಕ್ಕೆ ವೈವಿಧ್ಯಮಯ ಚಾಲನೆ ಕೊರಡು ಬಂಡದು ಶ್ರೀಮತಿ ಬಕ್ಕ ಶ್ರೀ ಮಂಜುನಾಥ್ ಆಳ್ವ ತೇವನಾಡು ಗುತ್ತು ಮೆರಡ ವಿನಂತಿ ಬಂತಂದಲ್ಲ. ಸ್ವಾಮಿ ಶರಣಯ್ಯಪ್ಪ. ಇನಿ ನಮ್ಮ ಹಸೆಗೋಲಿ ಅಯ್ಯಪ್ಪ ಸ್ವಾಮಿ ಮಂದಿರ ನೆತ್ತ 20ನೇ ವರ್ಷದ ವಾರ್ಷಿಕೋತ್ಸವವನ್ನು ನೀ ನಡಪುರಗೋಸ್ಕರ ಎಂಕ್ಲು ಒಂಜಿ ದೀಪ ಬೆಳಗವನ ಒಂಜಿ ಕಾರ್ಯಕ್ರಮನು ಕಾಂಡೆ
ಎಂಕ್ಲು ನಡಪುಡಿಯ ಅವು ಬಯ್ಯ ಮುಟ್ಟಲ ಶುಭವಾದ ಎಂಕ್ಲ ಈ ನಡಪನ ಪ್ರತಿಯೊಂದು ಕಾರ್ಯಕ್ರಮನ ಆಯಿ ಅಯ್ಯಪ್ಪ ದೇವರು ಎಂಕ್ಲಿಗೆ ಅನುಗ್ರಹ ಮನ್ಪಡ್ಕೊಂಡದು ನಾನು ದೇವರಡ ಕೇನೊಂದು ಈ ಕಾರ್ಯಕ್ರಮವು ಶುಭ ಕೋರೊಂದಿಲ್ಲ. ಇನ್ನಿತ ಈ 35ನೇ ವಾರ್ಷಿಕ ಕಾರ್ಯಕ್ರಮದ ಇನಿ ಭಜನಾ ಕಾರ್ಯಕ್ರಮಗೂ ಅಂಚನೆ ಬಯ್ಯಮಠ ನಡಪನ ಕಾರ್ಯಕ್ರಮಗೂ ಇನಿ ದೀಪ ಪ್ರಜ್ವಲವಂತನ ಮಂಜುನಾಥ್ ಆಲ್ವಾ ಕಾರಣ ದಂಪತಿಗಳಿಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಮಂದಿರದ ಪರವಾದ ಧನ್ಯವಾದ ಕೊರೊಂದುಲ್ಲೆ. ಅಂಚನೆ ಅಂಚನೆ ಕಾರ್ಯಕ್ರಮ ಬಯ್ಯಮಠಲ ಪೂರ್ಣ ರೀತಿ ನಡಪಡು ಅಂಚನೆ ಅಯ್ಯಪ್ಪ ಸ್ವಾಮಿನಲ್ಲ ಅಂಚನೆ ಈ ಗ್ರಾಮ ದೇವದೇವರನ್ನ ಅನುಗ್ರಹ ಮಂಜುನಾಥ್ ಆಲ್ವರ್ ಫ್ಯಾಮಿಲಿಗಳ ಪಾಡು ಮಾಡೋದಕ್ಕೆ ಏನೊಂದು ಎನ್ನ ಈ ಧನ್ಯವಾದ ಸ್ವಾಮಿ ಶರಣಯ್ಯಪ್ಪ. ಕಾರ್ಯಕ್ರಮ ಉದ್ದೀಪನ ಮಂತನ ಶ್ರೀ ಮಂಜುನಾಥ ಆಲ್ವ ತೇವನಾಡು ಗೊತ್ತು ಅಂಚನೆ ಧನ್ಯವಾದ ಸಮರ್ಪಣೆ ಮಂತನಂಚಿನ ರಾಮಕೃಷ್ಣ ಪಟ್ಟೋರಿ ಮೇರೆಗೆ ಇತ್ತೆ ಭಜನಾ ಕಾರ್ಯಕ್ರಮ ಕ್ಷೇತ್ರ ನಡಪರಂಡು ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಪಟ್ಟೋರಿ ಬಕ್ಕ ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ ಹಸಿಗೋಳಿ ಈ ಭಜನಾ ತಂಡ ಹೊಡೆದು ಭಜನಾ ಕಾರ್ಯಕ್ರಮ ನಡಪರಂಡು 10 ಗಂಟೆಗೆ ಸರಿಯಾದ ಪಂಚಗವ್ಯ ಪುಣ್ಯಾಹ ವಾಚನ ಘನಹೋಮ ಕಲಶ ಪ್ರತಿಷ್ಠೆ ಪಂಚಾಮೃತ ಅಭಿಷೇಕ ಕಲಶಾಭಿಷೇಕ ಶ್ರೀ ನಾಗದೇವರಿಗೆ ನಾಗತಂಬಿಲ ಮಧ್ಯಾಹ್ನ ಮಹಾಪೂಜೆ ಅಂಚನೆ ಮಹಾ ಅನ್ನ ಸಂತರ್ಪಣೆ ಬಯ್ಯ 7 ಗಂಟೆಗೆ ಸಂಕ್ರಮಣ ಪೂಜೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಸಭಾ ಕಾರ್ಯಕ್ರಮ ಸನ್ಮಾನ ಕಾರ್ಯಕ್ರಮ ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಈ ಕ್ಷೇತ್ರ ನಡಪರಂಡು ನಮಿಸುವೆ ಲಂಬೋದರ ಭಯನಾಥ ನಮಿಸುವೆ ಲಂಬೋದರ ಭಯನಾಥ ನಮಿಸುವೆ ಲಂಬೋದರ ಭವ ಭಯನಾಶ ನಮಿಸುವೆ ಲಂಬೋದರ ಭವ ಭಯನಾಶ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ಪಾಲಿಸು ಪಾರ್ವತಿ ತನಯ ಲಾಲಿಸು ವಿಘ್ನ ವಿನಾಶಕ ಸದಯ ಲಾಲಿಸು ವಿಘ್ನ ವಿನಾಶಕ ಸದಯ ಓಂಕಾರ ಪ್ರಿಯ ಗಣಪ ನಿರಂಜನ ಓಂಕಾರ ಪ್ರಿಯ ಗಣಪ ನಿರಂಜನ ಪನ್ನಗ ಭೂಷಣ ಸೌಮ್ಯ ಪ್ರಸನ್ನ ಪನ್ನಗ ಭೂಷಣ ಸೌಮ್ಯ ಪ್ರಸನ್ನ ಸಿದ್ಧಿ ವಿನಾಯಕ ಸಕಲಾಭ್ಯುದಯ ಸಿದ್ಧಿ ವಿನಾಯಕ ಸಕಲಾಭ್ಯುದಯ ಪಾಸಾಂಗು ಸದರ ವರ ಗಜವದನ ಪಾಸಾಂಗು ಸದರ ವರ ಗಜವದನ ಪಾಸಾಂಗು ಸದರ ವರ ಗಜವದನ ಪಾಸಾಂಗು ಸದರ ವರ ಗಜವದನ ಪಾಲಿಸು ಪಾಲಿಸು ಪಾರ್ವತಿ ತನಯ ಪಾಲಿಸು ಪಾಲಿಸು ಪಾರ್ವತಿ ತನಯ ಲಾಲಿಸು ವಿಘ್ನ ವಿನಾಶಕ ಸದಯ ಲಾಲಿಸು ವಿಘ್ನ ವಿನಾಶಕ ಸದಯ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳೆರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳೆರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ತಂಗಾಳಿ ತಂಪಾಗಿ ತಾವಿಸಿದೆ ತಂಗಾಳಿ ತಂಪಾಗಿ ತಾವಿಸಿದೆ ಅಯ್ಯಪ್ಪನ ಹುಡುಕಿ ಮನವೋಡಿದೆ ಅಯ್ಯಪ್ಪನ ಹುಡುಕಿ ಮನವೋಡಿದೆ
ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಈ ದರೆಯೇ ಶಾಸನ ಸುಬದಾಲಯ ಶಾಸಬರಿಗಿರಿಯವನ ಕರುಣಾಲಯ ಈ ದರೆಯೇ ಶಾಸ್ತ್ರನ ಸುಬದಾಲಯ ಆ ಸಬರಿಗಿರಿಯವನ ಕರುಣಾಲಯ ಮಣಿಕಂಠನ ಪಾದ ನಮಗಾಶ್ರಯ ಈ ಬದುಕು ಭುವಿ ಮೇಲೆ ಅವನ ದಯ ಈ ಬದುಕು ಭುವಿ ಮೇಲೆ ಅವನ ದಯ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಓಂಕಾರ ನದಿಯಲ್ಲಿ ಒಡಮೂಡಿದೆ ಶಬರಿಗಿರಿಯಲ್ಲಿ ಆನಂದ ಸ್ಥಿರವಾಗಿದೆ ಓಂಕಾರ ನದಿಯಲ್ಲಿ ಒಡಮೂಡಿದೆ ಶಬರಿಗಿರಿಯಲ್ಲಿ ಆನಂದ ಸ್ಥಿರವಾಗಿದೆ ಈ ಹೃದಯ ಶಾಸನ ಗುಡಿಯಾಗಿದೆ ಶ್ರೀ ಶಬರಿನಾಥನಿಗೆ ತೊತ್ತಾಗಿದೆ ನಮ್ಮ ಶ್ರೀ ಶಬರಿನಾಥನಿಗೆ ತೊತ್ತಾಗಿದೆ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳಿರೆಂದು ಧನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಈ ದರೆಯ ಸುರಗಿರಿಯ ನಾವು ಹತ್ತುವ ಪರಶಿವನ ಕಂದನಿಗೆ ಶಿರಬಾಗುವ ಈ ದರೆಯ ಸುರಗಿರಿಯ ನಾವತ್ತುವ ಪರಶಿವನ ಕಂದನಿಗೆ ಶಿರಬಾಗುವ ಈ ಜಗದ ಜಂಜಡರಿ ದೂರಾಗುತ್ತಾ ನಾವು ಶ್ರೀಹರಿಯ ಕಂದನಿಗೆ ಶರಣಾಗುವ ಬನ್ನಿ ಶ್ರೀಹರಿಯ ಕಂದನಿಗೆ ಶರಣಾಗುವ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಗುಡಿ ಗಂಟೆಗಳಿರೆಂದು ದನಿ ಮಾಡಿದೆ ಅಯ್ಯಪ್ಪನ ನಾಮದ ಮೂಡಿದೆ ಅಯ್ಯಪ್ಪನ ನಾಮತ ಮೂಡಿದೆ ಅಯ್ಯಪ್ಪನ ನಾಮದ ಮೂಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ಮನವೆಂಬ ಮಂಟಪ ಬೆಳಕಾಗಿದೆ ಮನವೆಂಬ ಮಂಟಪ ಬೆಳಕಾಗಿದೆ
ಹರಿನಾಮದ ಮಂತ್ರವೇ ತುಂಬಿದೆ ಹರಿನಾಮದ ಮಂತ್ರವೇ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ಎಂದೆಂದು ಸ್ಥಿರವಾಗಿ ನೀನಿಲ್ಲಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ನಮ್ಮಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ ನನಗಾಗಿ ಏನನ್ನು ನಾ ಬೇಡೆನು ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ಧನ ಕನಕ ಬೇಕೆಂದು ನಾ ಕೇಳೆನು ಈ ಮನೆಯು ನೀನಿರುವ ಗುಡಿಯಾಗಲೇ ಈ ಮನೆಯು ನೀನಿರುವ ಗುಡಿಯಾಗಲೇ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ 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 ಲಕ್ಷ್ಮೀನಾರಾಯಣ